ನಮ್ಮ ಜಿಲ್ಲೆಯಲ್ಲಿ ಉಗ್ರವಾದದ ಕೆಲವು ಘಟನೆಗಳು ನಡೆಯುತ್ತಿರುವುದು ಆತಂಕಕಾರಿ ಸಂಗತಿ. ಸ್ಥಳೀಯವಾಗಿ ಬೆಂಬಲವಿಲ್ಲದೆ ಇಂತಹ ಘಟನೆಗಳು ನಡೆಯಲು ಸಾಧ್ಯವಿಲ್ಲ. ಉಳ್ಳಾಲದಲ್ಲಿ ನಡೆದ ಘಟನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಖಂಡಿಸುತ್ತದೆ ಎಂದು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಹೇಳಿದರು. ಅವರು ಮಂಗಳೂರಿನ ಅಟಲ್ ಸೇವಾ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಿನ್ನೆ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕನ ಮಗನ ಮನೆಯ ಮೇಲೆ ಈ ಕುಟುಂಬಕ್ಕೆ ಉಗ್ರ ಸಂಘಟನೆಯ ಜೊತೆ ನಂಟು ಇರುವುದನ್ನು ರಾಷ್ಟ್ರೀಯ ತನಿಖಾ ದಳ ಬಹಿರಂಗಪಡಿಸಿದೆ. ನಮ್ಮ ಜಿಲ್ಲೆ ಮತ್ತು ಕೇರಳದ ಕೆಲವು ಜಿಲ್ಲೆಗಳು ಮುಸ್ಲಿಂ ಯುವಕರನ್ನ ಭಯೋತ್ಪಾದನಾ ಸಂಘಟನೆಗಳು ಸೆಳೆಯುತ್ತಿದೆ ಎನ್ನುವುದು ಆತಂಕಕಾರಿ ಸಂಗತಿ. ಈ ಬಗ್ಗೆ ತನಿಖೆಯಾಗಬೇಕು ಮತ್ತು ಉಗ್ರವಾದ ಸಂಘಟನೆಯನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಎಂದು ಹೇಳಿದರು. ನಿನ್ನೆ ನಡೆದಂತ ಉಳ್ಳಾಲದಲ್ಲಿ ನಡೆದಂತ ಘಟನೆ ಒಂದು ದೊಡ್ಡ ಆಘಾತಕಾರಿಯಾದಂಥ ಬೆಳವಣಿಗೆ ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಐಸಿಸ್ ಉಗ್ರ ಸಂಘಟನೆಗೆ ನಮ್ಮ ಜಿಲ್ಲೆಯಿಂದ ಮತ್ತು ನಮ್ಮ ಪಕ್ಕದ ಕೇರಳದ ರಾಜ್ಯದ ಕೆಲವು ಜಿಲ್ಲೆಗಳಿಂದ ಅನೇಕ ಮತಾಂಧ ಯುವಕರು ಸೇರ್ಪಡೆಗೊಳ್ಳುತ್ತಿದ್ದಾರೆ ಎನ್ನುವ ತನಿಖೆಯ ಮುಖಾಂತರ ಬಹಿರಂಗಗೊಂಡಿದ್ದು ಕೂಡ ನಮ್ಗೆ ಗೊತ್ತಿದೆ. ಇದಕ್ಕೆ ಪೂರಕವಾಗಿ ಕಳೆದ ಬಾರಿ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಪೊಲೀಸರ ಮೇಲೆ ದಾಳಿ ಇರ್ಬೋದು, ಅಥವಾ ಉಗ್ರವಾದದ ಬಗ್ಗೆ ಗೋಡೆ ಬರಹ ಇರ್ಬೋದು, ಅಥವಾ ಸಾಮಾಜಿಕ ಜಾಲತಾಣದ ಮುಖಾಂತರ ಐಸಿಸ್ನ ವಿಚಾರವನ್ನ ಯುವಕರ ಮನಸ್ಸಿನಲ್ಲಿ ಬಿತ್ತುವುದರ ಮುಖಾಂತರ ಕೆಲವು ಮುಸ್ಲಿಂ ಯುವಕರನ್ನ ಈ ಒಂದು ಸಂಘಟನೆಗೆ ಸೆಳೆಯುವಂಥ ಕೆಲಸ ಕಾರ್ಯಗಳು ಇರಬಹುದು. ಈ ಎಲ್ಲ ಬೆಳವಣಿಗೆಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಖಂಡಿಸುತ್ತದೆ. ಇಂಥ ಘಟನೆಗಳಿಗೆ ಸ್ಥಳೀಯವಾಗಿ ಸಹಕಾರ ಇಲ್ಲದೆ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ದಾಳಿ ನಡೆದದ್ದು ಕಾಂಗ್ರೆಸ್ನ ಮಾಜಿ ಶಾಸಕರ ಮಗನ ಮನೆಯ ಮೇಲೆ. ಈಗಾಗಲೇ ಈ ಕುಟುಂಬದ ಆ ಶಾಸಕರಾಗಿರುವಂಥ ಇದಿನಬ್ಬರವರ ಮೊಮ್ಮಗಳು ಡಾಕ್ಟರ್ ಅಜ್ಮಲ್ ತನ್ನ ಗಂಡನ ಜೊತೆ ಐಸಿಸಿಗೆ ಸೇರಿದ್ದು ಕೂಡ ಅದು ದಾಖಲೆ ಸಮೇತ ಇವತ್ತು ಬಹಿರಂಗಗೊಂಡಿದೆ. ಇದನ್ನು ಇವತ್ತು ರಾಷ್ಟ್ರೀಯ ತನಿಖಾ ತಂಡ ಇರಬಹುದು ಅಥವಾ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆ ಇರಬಹುದು, ಸಂಬಂಧಪಟ್ಟಂತ ಆಡಳಿತ ವ್ಯವಸ್ಥೆ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಇದನ್ನು ನಿಗ್ರಹ ಮಾಡುವ ದೃಷ್ಟಿಯಲ್ಲಿ ಒಂದು ಕಠಿಣವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಹಿತಕರವಾದಂತಹ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಸುಧೀರ್ ಶೆಟ್ಟಿ ಕಣ್ಣೂರು, ಕಸ್ತೂರಿ ಪಂಜ, ಬಿಜೆಪಿ ಜಿಲ್ಲಾ ವಕ್ತಾರರಾದ ರಾಧಾಕೃಷ್ಣ ಉಪಸ್ಥಿತರಿದ್ದರು.